ಎಸ್ ಪೊಲೀಸರನ್ನು ಬಿಟ್ಟಿಲ್ಲ ಮಹಾಮಾರಿ ಕೊರೋನಾ. ಬ್ರಹ್ಮಾವರ ಠಾಣೆಯ ಪೊಲೀಸ್ ಸಿಬ್ಬಂದಿ ಕೂಡ ಕೊರೋನಾ ಪಾಸಿಟಿವ್ಗೆ ತುತ್ತಾಗಿದ್ದಾರೆ ಎನ್ನುವಂತಹ ಮಾಹಿತಿ ನಿನ್ನೆ ಸಂಜೆ ವೇಳೆಗೆ ಈ ಒಂದು ವಿಚಾರಗಳು ಗೊತ್ತಾಗಿತ್ತು. ಅಂದರೆ ಆರಂಭದಲ್ಲಿ ಮಧ್ಯಾಹ್ನದ ವೇಳೆ ರಿಲೀಸ್ ಆಗಿರುವಂತಹ ಬುಲೆಟಿನ್ನಲ್ಲಿ ಕಾರ್ಕಳ ಮತ್ತು ಅಜಕಾರು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ವಿಚಾರಗಳು ದೃಢಪಟ್ಟಿತ್ತು. ಆ ಬಳಿಕ ಸಂಜೆ ವೇಳೆಗೆ ಮತ್ತೆ ಬ್ರಹ್ಮಾವರ ಠಾಣೆಯ ಒಬ್ಬ ಸಿಬ್ಬಂದಿ ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಕೊಟ್ಟಿತ್ತು. ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಬ್ರಹ್ಮಾವರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಇಲ್ಲಿ ಸೋಂಕಿಗೆ ತುತ್ತಾಗಿದ್ರು. ವಡ್ಡರ್ಸೆಯಲ್ಲಿ ಪತ್ನಿ ಮನೆಯಲ್ಲಿ ಇವರು ವಾಸವಾಗಿದ್ರು. ಸೊ ಇದೀಗ ವಡ್ಡರ್ಸೆ ಯಳಹಕ್ಲು ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿದೆ. ಸೋಂಕಿತರ ಮನೆಯ ಸುತ್ತ 1 ಕಿಲೋಮೀಟರ್ ವರೆಗೆ ಬಫರ್ ಝೋನ್ ಅಂತ ಗುರುತಿಸಲಾಗಿದೆ. ಮನೆಯ ಸುತ್ತಮುತ್ತಲ ನಿವಾಸಿಗಳಿಗೆ ಕೂಡ ಹೋಮ್ ಕ್ವಾರಂಟೈನ್ ಅನ್ನು ವಿಧಿಸಲಾಗಿದೆ. ಎಸ್, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕುಂದಾಪುರದ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ. ಹಲೋ ಶ್ರೀಕಾಂತ್. ಗೌತಮ್. ಎಸ್, ಅಂದ್ರೆ ಕೊರೋನಾ ವಾರಿಯರ್ಸ್ ಅನ್ನು ಕೂಡ ಬಿಟ್ಟಿಲ್ಲ ಮಹಾಮಾರಿ ಕೊರೋನಾ. ಇದೀಗ ಬ್ರಹ್ಮಾವರ ಠಾಣೆಯ ಸಿಬ್ಬಂದಿ ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ. ಸೊ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಈಗ? ಹೌದು ಗೌತಮ್, ಬ್ರಹ್ಮಾವರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ಗೆ ಇದೀಗ ಕೊರೋನಾ ಸೋಂಕು ಪತ್ತೆಯಾಗಿರ್ತಕ್ಕಂಥದ್ದು. ಏನೊಂದು ನಿನ್ನೆಯೂ ಕೂಡ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಅವರು ಅವರ ಪತ್ನಿ ಮನೆಯಲ್ಲಿ ಏನೊಂದು ಭೇಟಿಯನ್ನು ಕೊಟ್ಟಿದ್ರು. ಅವರು ವಾಸವಾಗಿರ್ತಕ್ಕಂಥ ಪತ್ನಿಯ ಮನೆಗೆ ನಿನ್ನೆ ಭೇಟಿಯನ್ನು ಕೊಟ್ಟಿದ್ರು ನಿನ್ನೆ ಸಂಜೆ. ಹಾಗೂ ಅವರ ಅಂತ ಹೇಳಿದ್ರೆ ಕೋಟ ಸಮೀಪದ ಯಾಳಹಕ್ಲುವಿನ ಅವರ ಮನೆ ಪ್ರದೇಶವನ್ನ, ಅವರ ಕಾಲೋನಿ ಪ್ರದೇಶವನ್ನ ಕಂಟೈನ್ಮೆಂಟ್ ವಲಯ ಮತ್ತು ಬಫರ್ ಝೋನ್ ಎಂದು ಘೋಷಿಸಿ ಜಿಲ್ಲಾಧಿಕಾರಿ ಅವರು ಏನೊಂದು ಸೀಲ್ ಡೌನ್ಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಾನ್ಸ್ಟೇಬಲ್ ಯಾಳಹಕ್ಲಿನಲ್ಲಿ ವಾಸವಿದ್ದ ಕಾರಣ ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿರ್ತಕ್ಕಂಥದ್ದು. ಸಾಕಷ್ಟು ಅಂತ ಹೇಳಿದ್ರೆ ಮನೆಯಿಂದ ಒಂದು ಕೇವಲ 50 ಮೀಟರ್ ದೂರವನ್ನ ಕಂಟೈನ್ಮೆಂಟ್ ಝೋನ್ ಮತ್ತು 50 ಮೀಟರ್ನಿಂದ 1 ಕಿಲೋಮೀಟರ್ ಪ್ರದೇಶವನ್ನ ಬಫರ್ ಝೋನ್ ಎಂದು ಎನ್ನುವುದಾಗಿ ಜಿಲ್ಲಾಡಳಿತ ಏನೊಂದು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಏನಂತ ಹೇಳಿದ್ರೆ ಈ ಒಂದು ಸೋಂಕು ಪತ್ತೆಯಾಗಿರ್ತಕ್ಕಂಥ ಹೆಡ್ ಕಾನ್ಸ್ಟೇಬಲ್ ನ ಪ್ರಾಥಮಿಕ ಸಂಪರ್ಕಕ್ಕೆ ಯಾರು ಬಂದಿದ್ದಾರೆ ಅವರೆಲ್ಲರನ್ನು ಕೂಡ ಕ್ವಾರಂಟೈನ್ಗೆ ಸೂಚಿಸಲಾಗಿರ್ತಕ್ಕಂಥದ್ದು. ಮತ್ತೆ ಅವರ ಮನೆ ಪ್ರದೇಶದ ಅಂತ ಹೇಳಿದ್ರೆ ಮನೆ ವಠಾರದ ಸಮೀಪದ ಪ್ರದೇಶವನ್ನ ಕೂಡ ಏನೊಂದು ಕ್ವಾರಂಟೈನ್ ಮಾಡಲಾಗಿರತಕ್ಕಂಥದ್ದು. ಗೌತಮ್. ಎಸ್, ಇನ್ನು ಅವರಿಗೆ ಸೋಂಕು ತಗುಲಿರುವಂತಹ ಬಗ್ಗೆ ಏನಾದರೂ ಸ್ಪಷ್ಟವಾದ ಮಾಹಿತಿಗಳು ಲಭಿಸ್ತಾ ಇದೆಯಾ ಶ್ರೀಕಾಂತ್? ಈಗ ಯಾವ ಮೂಲದಿಂದ ಅವರಿಗೆ ಸೋಂಕು ಹರಡಿರಬಹುದು ಇತ್ಯಾದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಗೌತಮ್, ಖಂಡಿತವಾಗಿಯೂ ಏನಂತ ಹೇಳಿದ್ರೆ ಇದುವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟ ಸೂಚನೆ ಬಂದಿಲ್ಲ. ಅವರು ಒಂದು ಕೊರೋನಾ ಪಾಸಿಟಿವ್ ಹೊಂದಿರತಕ್ಕಂಥ ಕಾನ್ಸ್ಟೇಬಲ್ ಶಾಸ್ತಾನ ಟೋಲ್ ಸೇರಿದಂತೆ ಹಲವು ಕಡೆ ಕರ್ತವ್ಯನ ನಿರ್ವಹಿಸಿದ್ರು ಅಂತ ಹೇಳಿ ಇದೀಗ ಪ್ರಾಥಮಿಕ ವರದಿಯಲ್ಲಿ ಮಾಹಿತಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಕೊರೋನಾ ಸೋಂಕು ಪತ್ತೆಯಾದ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯನ್ನ 2 ದಿನ ಠಾಣೆಯನ್ನ ಬಂದ್ ಮಾಡಿ ಜಿಲ್ಲಾಧಿಕಾರಿ ಅವರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಸ್ಯಾನಿಟೈಸೇಷನ್ ಮಾಡುವ ಉದ್ದೇಶದಿಂದಾಗಿ 48 ಗಂಟೆ ಪೊಲೀಸ್ ಠಾಣೆ ಚಟುವಟಿಕೆಯಲ್ಲಿ ಇರುವುದಿಲ್ಲ. ಅದ್ರ ಬದಲಾಗಿ ಅಲ್ಲೇ ಬದಲಿಗೆ ಪೊಲೀಸ್ ಠಾಣೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮತ್ತು ಬೇರೆ ಠಾಣೆಯಲ್ಲೂ ಕೂಡ ಸಾಕಷ್ಟು ಸಿಬ್ಬಂದಿಗಳನ್ನ ಅಲ್ಲಿ ತೆಗೆದುಕೊಂಡು ಅಲ್ಲಿಗೆ ಬದಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಕೂಡ. ಗೌತಮ್. ಎಸ್, ಇನ್ನು ಇವರ ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆಗಳು ಅಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಇರ್ಬೋದು, ಸೆಕೆಂಡರಿ ಕಾಂಟ್ಯಾಕ್ಟ್ಗಳಿರ್ಬೋದು, ಇದನ್ನ ಪತ್ತೆ ಹಚ್ಚುವಂತಹ ಕೆಲಸಗಳು ಈಗಾಗಲೇ ಆರಂಭಗೊಂಡಿರುತ್ತೆ. ಸೊ ಎಲ್ಲರನ್ನೂ ಕೂಡ ಪತ್ತೆ ಹಚ್ಚಲಾಗಿದೆಯಾ, ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆಯಾ, ಹೇಗೆ ಅಂತ? ಖಂಡಿತವಾಗಿಯೂ ಗೌತಮ್, ಅವರ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿರತಕ್ಕಂತಹ ಅವರ ಮನೆಯವರನ್ನ ಸರ್ಕಾರಿ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಮತ್ತು ಅವರ ಸ್ವಾಬ್ ಅನ್ನು ಕೂಡ ಚೆಕಿಂಗ್ಗೆ ಕಳಿಸಲಾಗಿದೆ. ಮತ್ತು ಅವರು ಠಾಣೆಯಲ್ಲಿ ಯಾವ ಸಿಬ್ಬಂದಿ ಜೊತೆ ಅವರು ಸಂಪರ್ಕ ಬಂದಿದ್ರು ಅವರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಮತ್ತು ಅವರು ವಾಸವಾಗಿರ್ತಕ್ಕಂಥ ಪತ್ನಿಯ ಮನೆ ಸುತ್ತಮುತ್ತಲಿನ ಮನೆಗಳನ್ನು ಕೂಡ ಅಲ್ಲಿ ಅಂತ ಹೇಳಿದ್ರೆ ಹೋಮ್ ಕ್ವಾರಂಟೈನ್ ಕೂಡ ಮಾಡಲಾಗಿದೆ. ಗೌತಮ್. ಎಸ್, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬ್ರಹ್ಮಾವರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ಗೆ ಸೋಂಕು ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಳಹಕ್ಲು ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿದೆ. ಜೊತೆಗೆ ಅವರು ವಾಸವಾಗಿದ್ದಂತಹ ಹೆಂಡತಿಯ ಮನೆ ಕೋಟ ಸಮೀಪದ MG ಕಾಲೋನಿ ಪ್ರದೇಶವನ್ನು ಕಂಟೈನ್ಮೆಂಟ್ ಝೋನ್ ಅಂತ ಮತ್ತು ಬಫರ್ ಝೋನ್ ಆಗಿ ಘೋಷಣೆ ಮಾಡಿ ಸೀಲ್ ಡೌನ್ ಮಾಡಲಾಗಿದೆ. ಕಾನ್ಸ್ಟೇಬಲ್ ಅವರು ಪ್ರತಿನಿತ್ಯ ಯಳಹಕ್ಲುವಿನಲ್ಲಿ ವಾಸವಾಗಿದ್ದರು. ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಈ ನಿಟ್ಟಿನಲ್ಲಿ ಈಗ ತೆಗೆದುಕೊಂಡಿದೆ. ಇನ್ನು ಜಿಲ್ಲಾಧಿಕಾರಿ ಜಿ ಜಗದೀಶ್ ಇರ್ಬೋದು, ಕುಂದಾಪುರದ ಸಹಾಯಕ ಆಯುಕ್ತ ಕೆ ರಾಜು ಇರ್ಬೋದು, ಉಡುಪಿ ತಾಲೂಕು ಪಂಚಾಯತ್ನ ಅಧಿಕಾರಿಗಳು ಸಹಿತ ಎಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಸುತ್ತಮುತ್ತಲಿನ ಪ್ರದೇಶವನ್ನು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಮುಂದಕ್ಕೆ ಇಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತಹ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಬ್ರಹ್ಮಾವರ ಠಾಣೆಯನ್ನು ಕೂಡ 2 ದಿನಗಳ ಕಾಲ ಸೀಲ್ ಡೌನ್ ಮಾಡಲಾಗಿದೆ.
2 ದಿನ ಠಾಣೆ ಕ್ಲೋಸ್ ಆಗಿರುತ್ತೆ. ಸ್ಯಾನಿಟೈಸ್ ಮಾಡುವಂಥ ಉದ್ದೇಶದಿಂದ 45 ಗಂಟೆಗಳ ಕಾಲ ಈ ಒಂದು ಕಟ್ಟಡ ಏನಿದೆ ಆ ಕಟ್ಟಡ ಅಷ್ಟೇ ಮುಚ್ಚಲ್ಪಟ್ಟಿರುತ್ತೆ. ಆದರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಸೇವೆ ಬ್ರಹ್ಮಾವರದಲ್ಲಿ ಸಿಗುತ್ತೆ. ಅದಕ್ಕೆ ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಯಾವ ರೀತಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಸ್ಟೇಷನ್ನಲ್ಲಿ ಯಾವ ರೀತಿ ಬದಲಿ ವ್ಯವಸ್ಥೆಯನ್ನು ಮಾಡಲಾಗಿದೆಯೋ ಅದೇ ರೀತಿ ಅಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿ ಆಗದ ಹಾಗೆ ಬದಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅನ್ನುವಂಥ ವಿಚಾರಗಳನ್ನು ನಾವು ನೋಡಬಹುದು.